ಇಸ್ಮಾಯಿಲ್ ರಾಜೇಬರ್ ಅವರಿದ್ದಾರೆ, ಅವರನ್ನು ಸ್ವಾಗತಿಸ್ತೇನೆ. ಶಾಲಾಭಿವೃದ್ಧಿ ಸಮಿತಿಯ ಸದಸ್ಯರಾದಂತ ಅಬ್ದುಲ್ ರಜಾಕ್ ಅವರಿದ್ದಾರೆ, ಅವರನ್ನು ಸ್ವಾಗತಿಸ್ತೇನೆ. ಟ್ರಸ್ಟಿ ಆದಂತ ಅಬ್ಬಾಸ್ ಅವರಿದ್ದಾರೆ, ಅವರನ್ನು ಆತ್ಮೀಯತೆಯಿಂದ ಸ್ವಾಗತಿಸ್ತೇನೆ. ಹಾಗೆ ಇದೊಂದು ಬಹಳಷ್ಟು ಸಂತೋಷ ಯಾಕಂತೇಳಿದ್ರೆ ನಮ್ಮ ಅರೇಬಿಕ್ ಟ್ರಸ್ಟಿನ ಎಲ್ಲ ಉಸ್ತುವಾರಿಗಳು ನಮ್ಮೊಟ್ಟಿಗೆ ಇದ್ದಾರೆ. ಅರೇಬಿಕ್ ಕಾಲೇಜಿನ, ಯಾವ ಕಾಲೇಜಿನ ಎದುರಿನ ಎಲ್ಲ ಉಸ್ತುವಾರಿಗಳು ನಮ್ಮೊಟ್ಟಿಗೆ ಇದ್ದಾರೆ. ನಮ್ಮ ಮಿತ್ರ ಮತ್ತು ನನ್ನ ಊರಿನವರಾದಂತ ಇದು ನಮ್ಮದು ಏನಂತ ಹೇಳಿದರೆ, ನಾವೆಲ್ಲರೂ ನಿಮ್ಮಲ್ಲಿರುವಂಥ ನೀವು ಪುಸ್ತಕವನ್ನು ಓದಿಕೊಂಡು ಅದನ್ನು ವೇಸ್ಟ್ ಮಾಡುವುದರ ಬದಲಿಗೆ ನಾವು ಕಲೆಕ್ಟ್ ಮಾಡಿಕೊಂಡು ಶಾಲೆಯಲ್ಲಿ ಅದನ್ನು ಯೂಸ್ ಮಾಡುವ ಹಾಗೆ, ನಿನ್ನೆ ಪ್ರಥಮವಾಗಿ ಅದಕ್ಕೆ ನನಗೆ ಒಳ್ಳೆಯ ರಾಷ್ಟ್ರಕವಿಗಳ 2 ಹೊಸ ಪುಸ್ತಕಗಳು, ಹಳತ್ತು ಬೇಡ ಸರ್ ವಸ್ತು ಕೊಡ್ತೇನೆ ಅಂತೇಳಿ ನಮಗೆ ನಮ್ಮ ಅಧಿಕಾರಿಗಳು ಅದಕ್ಕೆ ನೀಡಿದ್ದಾರೆ. ಅವರಿಗೆ ನಾನು ಸೈಯದ್ ಮನಿ ಚಾರಿಟೇಬಲ್ ಟ್ರಸ್ಟ್ ಪರವಾಗಿ ಆ ಧನ್ಯವಾದವನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಹಾಗೆ ನಿಮ್ಮಲ್ಲಿ ಸಹ ಹಾಗೆ ನಾವು ಕೇಳಿಕೊಳ್ಳುವುದೇನೆಂದರೆ, ನೀವು ಓದಿ ಬಿಸಾಡುವ ಪುಸ್ತಕಗಳು ಏನಿದೆ ಅದನ್ನು ದಯವಿಟ್ಟು ಕೊಡಿ. ಮುಂದಿನ ದಿವಸಗಳಲ್ಲಿ ನಾವು ಇದನ್ನು ಸ್ವಲ್ಪ ಒಳ್ಳೆಯ ರೀತಿಯಿಂದ ಚಾರಿಟೇಬಲ್ ಟ್ರಸ್ಟ್ನ ಸಹಕಾರದೊಂದಿಗೆ ಮಾಡಬೇಕು ಅಂತಲಿದ್ದೇವೆ. ಅರ್ಧ ದೇಶ ಮುಳುಗುತ್ತೆ ಅಂತ, ಹಳೆಕೋಟೆ, ಉಳ್ಳಾಲ, ದಕ್ಷಿಣ ಕನ್ನಡ ಜಿಲ್ಲೆಯಲ್ಲ, ಇಡೀ ಅರ್ಧ ದೇಶ ಮುಳುಗುತ್ತೆ ಅಂತ ಎಲ್ಲರೂ ಜನಭೀತರಾಗಿದ್ದಾರೆ. ಆದರೆ ಕೆಲವೊಮ್ಮೆ ನಮಗೆ ಕಾರ್ಯಕ್ರಮಗಳು ಅನಿವಾರ್ಯ. ಇದು ಸಂತೋಷದಾಯಕವಾದಂಥ ಕಾರ್ಯಕ್ರಮ. ಏನು ಕಷ್ಟ ಬಂದರೂ ಸ್ವಾತಂತ್ರ್ಯೋತ್ಸವವನ್ನು ಆಚರಿಸದೇ ಇರಲಿಕ್ಕಿಲ್ಲ. ಯಾಕಂತೇಳಿದರೆ ನಮ್ಮ ಪೂರ್ವಜರು ಈ ಸ್ವಾತಂತ್ರ್ಯವನ್ನು ಪಡೀಬೇಕು ಅಂತೇಳಿದರೆ ಕೈ ಕಳ್ಕೊಂಡವರಿದ್ದಾರೆ, ಕಾಲು ಕಳ್ಕೊಂಡವರಿದ್ದಾರೆ, ಕಣ್ಣು ಕಳ್ಕೊಂಡವರಿದ್ದಾರೆ, ತನ್ನ ಸರ್ವಸ್ವವನ್ನು ಕಳ್ಕೊಂಡವರಿದ್ದಾರೆ. ಈ ನಿಟ್ಟಿನಲ್ಲಿ ಇವತ್ತು ಜಿಲ್ಲಾಧಿಕಾರಿಗಳು ನಿನ್ನೆ ಆದೇಶವನ್ನು ಹೊರಡಿಸಿದ್ದಾರೆ. ಏನಂತ ಹೇಳಿದರೆ, ಯಾರು ಸ್ವಾತಂತ್ರ್ಯೋತ್ಸವಕ್ಕೆ ಒತ್ತಾಯ ಮಾಡುವಾಗ ಇಲ್ಲ, ಎಲ್ಲರಿಗೂ ಅವರ ಮನಸ್ಸಿನಲ್ಲಿಯೇ ದೇಶ ಪ್ರೇಮ ಉಕ್ಕಬೇಕು, ಯಾರು ಬರ್ತಾರೆ ಅವರನ್ನು ಸೇರಿಸಿಕೊಂಡು ಸ್ವಾತಂತ್ರ್ಯೋತ್ಸವ ಮಾಡಬೇಕು ಅಂತ. ನನಗೆ ರಾತ್ರಿ ಒಂದು ಕರೆ ಬಂದು ನಮಗೆಲ್ಲ ಕಂಗಾಲಾಯ್ತು. ಯಾಕಂದ್ರೆ ಮಕ್ಕಳ ಪೇರೆಂಟ್ಸಿನವರು ಏನು ಮಾಡ್ತಾ ಇದ್ದಾರೆ, ಫೋನ್ ಮಾಡ್ತಾ ಇದ್ದಾರೆ, ಸ್ವಾತಂತ್ರ್ಯಕ್ಕೆ ಬರ್ಲಿಕ್ಕೆ ಇಲ್ವಾ ಅಂತ. ನಮ್ಮಲ್ಲಿ ಕೆಲವು ಬಸ್ಸು ಸಹ ಹೋಗ್ಬೇಕಾಗತ್ತೆ. ಆಗ ಏನಾಯ್ತು ಅಂತ ಹೇಳಿದ್ರೆ, ನಾಳೆ ಕಾರ್ಯಕ್ರಮ ಮಾಡ್ಲಿಕ್ಕಿಲ್ಲ, ಪೇರೆಂಟ್ಸ್ ಸೇರಿಕೊಂಡು ಮಾಡೋದು ಅಂತ. ಆದರೆ ನಾವೇನು ಮಾಡಿದೆವು ಅಂತ ಹೇಳಿದ್ರೆ, ಸೈಯದ್ ಮದನಿಯವರ ಪವಾಡದಿಂದ ಅಲ್ಲಾಹನಿಗೆ ಭಾರ ಹಾಕಿ, ದೇವರ ಹೆಸರಲ್ಲಿ ಭಾರ ಹಾಕಿ ಏನು ಬೇಕಾದ್ರೆ ಆಗಲಿ ಕಾರ್ಯಕ್ರಮ ಮಾಡುವುದು ಅಂತೇಳಿ ತೀರ್ಮಾನ ಮಾಡಿದನು. ನಾವು ನಿಲ್ಲಿಸಲಿಕ್ಕಿಲ್ಲ ಅಂತೇಳಿ ಸಂಚಾಲಕರಲ್ಲಿ ಹೇಳಿದೆ, ಮಾಡುವ ಸರ್ ಅಂತ. ಆಯ್ತು. ಪಿಂಟೋ ಮೇಡಮ್ ರವರು ನಮ್ಮಲ್ಲಿದ್ದಾರೆ. ಅವರನ್ನ ನಮ್ಮ ಶಾಲೆಯ ಪರವಾಗಿ, ಸೈಯದ್ ಮದನಿ ಚಾರಿಟೇಬಲ್ ಟ್ರಸ್ಟಿನ ಪರವಾಗಿ ಈ ಸಂದರ್ಭದಲ್ಲಿ ನಾವು ಅವರಿಗೊಂದು ವಿದಾಯ ಬೀಳ್ಕೊಡುಗೆ. ಕೇವಲ ಸ್ವಲ್ಪ ಸಮಯಕ್ಕೆ ಮಾತ್ರ. ನಾನು ನಿನ್ನೆ ಸಹ ಮಾತನಾಡಿದ್ದೇನೆ, ಕೆಲವು ಸಮಯದಲ್ಲಿ ಅವರು ವಾಪಸ್ ನಮ್ಮಲ್ಲಿಗೆ ಬರ್ತಾರೆ, ಕೆಲವೇ ಸಮಯದಲ್ಲಿ ಅವರು ನಮ್ಮಲ್ಲಿಗೆ ವಾಪಸ್ ಬರ್ತಾರೆ, ಸ್ವಾತಂತ್ರ್ಯ ಮುಗಿದು ಸ್ವಲ್ಪ ಸಮಯ ಆದ ಮೇಲೆ. ಆದರೂ ಆ ಒಂದು ತಾತ್ವಿಕವಾದಂಥ ವಿಚಾರಗಳಲ್ಲಿ ನಾವು ಅವರನ್ನು ವಿದಾಯಗೊಳಿಸಬೇಕು. ಈ ಸಂದರ್ಭದಲ್ಲಿ ನಮ್ಮ ಟ್ರಸ್ಟ್ನ ಪರವಾಗಿ ನಮ್ಮ ಎಲ್ಲ
ಅತಿಥಿಗಳು ಅವರಿಗೆ ಒಂದು ಶಾಲನ್ನು ವಹಿಸಿ ಒಂದು ಹಣ್ಣು ಹಂಪಲು ನೀಡಿ ಈ ಸಂದರ್ಭದಲ್ಲಿ ಗೌರವಿಸಬೇಕು ಅಂತೇಳಿ ಕೇಳಿಕೊಳ್ತಾ ಇದ್ದೀನಿ. ಸರ್ ಅವರು ನಮ್ಮೊಟ್ಟಿಗಿದ್ದಾರೆ. ನಮ್ಮ ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ಸಿಗಬೇಕಿದ್ರೆ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ನೋಡಲ್ ಅಧಿಕಾರಿಯಾಗಿ ಕಾರ್ಯನಿರ್ವಹಿಸುವವರು ಅವರು. ಮೈನಾರಿಟಿ ಸ್ಕಾಲರ್ಶಿಪ್ ಇವತ್ತು ನಮ್ಮ ಮಕ್ಕಳಿಗೆ ಸಿಗುತ್ತಿದ್ರೆ ಅದು ಅವರ ಮೂಲಕ. ಏನಾದರೂ ಒಂದು ಚೂರು ತಪ್ಪಾದ ಕೂಡಲೇ ನೀವು ಕಳಿಸಿ ಸರ್ ನಾನು ಮಾಡ್ತೇನೆ. RTEಯಲ್ಲಿ ಮಕ್ಕಳಿಗೆ ಸೀಟು ಸಿಗುತ್ತೆ. RTEಯಲ್ಲಿ ಮಕ್ಕಳಿಗೆ ನಮ್ಮ ಮಕ್ಕಳಿಗೆ ಹೆಚ್ಚಿನ ಸೀಟು ಸಿಗಬೇಕು ಅಂತ ಹೇಳುವ ವ್ಯವಸ್ಥೆಯೊಟ್ಟಿಗೆ ಎಲ್ಲ ವ್ಯವಸ್ಥೆಗಳ ಸಮಸ್ಯೆಗಳನ್ನು ಪರಿಹರಿಸಿ ನಮ್ಮ ಮಕ್ಕಳಿಗೆ RT ಸೀಟು ಕೊಡಿಸುವವರಿದ್ರೆ ಅದು ಇವತ್ತು ನಮ್ಮ ಜಿಲ್ಲೆಯಲ್ಲಿ ಫ್ರಾನ್ಸಿಸ್ ಸರ್. ಧನ್ಯವಾದಗಳು. ಅವರನ್ನು ನಾವು ಹೇಳುವಂಥದ್ದು ಯಾಕಂದ್ರೆ ಅವೊಬ್ಬ ನಿಷ್ಠುರ ಪತ್ರಕರ್ತ ಅಂತೇಳಿ ಇರೋದು. ಪತ್ರಕರ್ತ ರಂಗದಲ್ಲಿ ಒಬ್ಬ ನಿಷ್ಠುರ ಪತ್ರಕರ್ತ ಅಂತ ಹೇಳಿದರೆ ಅನ್ಸಾರಿನೊಳಿ ಅವರು. ಅಂದ್ರೆ ಅವರದ್ದು ವಸ್ತುನಿಷ್ಠವಾಗಿ ಇರುತ್ತೆ. ಯಾವ ಒಂದು ನಾವು ಪತ್ರಿಕಾ ಮಾಧ್ಯಮ ಗೋಷ್ಠಿಯನ್ನು ಕರೆದಾಗಲೂ ಅನ್ಸಾರ್ ಅವರಿದ್ರೆ ಗೊತ್ತಾಗುತ್ತೆ ಅನ್ಸಾರ್ ಅವರಿದ್ದಾರೆ. ಯಾಕಂದ್ರೆ ವಸ್ತುನಿಷ್ಠವಾದಂತಹ ಪತ್ರಿಕಾಗೋಷ್ಠಿ ಆಗಬೇಕಿದ್ರೆ ಅವರ ನಮ್ಮ ಅಭಿಮಾನ. ಸೈಯದ್ ಮದನಿ ಚಾರಿಟೇಬಲ್ ಟ್ರಸ್ಟಿನಲ್ಲಿ ಯಾವುದೇ ಕಾರ್ಯಕ್ರಮ ನಾವು ಮಾಡಿದರೂ ಮರುದಿವಸ ಹೈಲೈಟ್ ಆಗಿ ಬರುವುದು ವಿಜಯವಾಣಿ ಪತ್ರಿಕೆಯಲ್ಲಿ. ನಮ್ಮ ಶಾಲೆಯಲ್ಲಿ ಒಂದು ಚಿಕ್ಕ ಕಾರ್ಯಕ್ರಮ ಆದರೆ ಹೈಲೈಟ್ ಆಗಿ ಬರೋದು ಅದು ವಿಜಯವಾಣಿಯಲ್ಲಿ. ಯಾಕಂದ್ರೆ ಅದಕ್ಕೆ ಜಾತಿ ಮತ ಭೇದ ಪಂಗಡ ಎಂಬುದು ಇಲ್ಲದೆ ಪ್ರಕಟಿಸುವಂತ ಒಂದು ವ್ಯವಸ್ಥೆ ಅವರದು. ಇವತ್ತು ಅವರು ಉಪಾಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ. ನಮಗೆಲ್ಲರಿಗೂ ಬಹಳಷ್ಟು ಸಂತೋಷ. ಈ ಸಂತೋಷವನ್ನು ನಾವು ಇವತ್ತು ಸ್ವಾತಂತ್ರ್ಯೋತ್ಸವ ದಿವಸದಲ್ಲಿ ವ್ಯಕ್ತಪಡಿಸ್ತಾ ಇದ್ದೇವೆ. ದಯವಿಟ್ಟು ನಮ್ಮ ಎಲ್ಲ ಕಮಿಟಿ ಸದಸ್ಯರು ಅವರಿಗೊಂದು ಶಾಲನ್ನು ಹಾಕಿ ಗೌರವಿಸಬೇಕು ಅಂತೇಳಿ ಈ ಸಂದರ್ಭದಲ್ಲಿ ನಾನು ಕೇಳ್ತೇನೆ. ನಾಲ್ನೂರಕ್ಕಿಂತ ಅಧಿಕ ಅಂಕ ಗಳಿಸಿದ ವಿದ್ಯಾರ್ಥಿಗಳಿಗೆ ಹಳೆ ವಿದ್ಯಾರ್ಥಿಗಳಿಂದ ಗೌರವ ಅರ್ಪಣೆ. ನೇ ಸ್ವಾತಂತ್ರ್ಯ ದಿನಾಚರಣೆಯ ಈ ಶುಭ ಸಂದರ್ಭದಲ್ಲಿ ನಾವು ಪ್ರಪ್ರಥಮವಾಗಿ ತಾಯ್ನಾಡಿನ ದಾಸತ್ವವನ್ನು ನೀಗಲು ತ್ಯಾಗ ಬಲಿದಾನವನ್ನು ಗೈದಂತಹ ಆ ಹುತಾತ್ಮಗಳಿಗೆ ಆ ಮಹಾತ್ಮರುಗಳಿಗೆ ನಾವು ಒಂದು ಸ್ಮರಣೆಯನ್ನು ಮಾಡ್ತಾ ಈ ಸಂದರ್ಭದಲ್ಲಿ ಹೇಳಿಕೆ ಇಚ್ಛಪಡ್ತೇನೆ. ಏನಂದರೆ 72 ವರ್ಷಗಳ ಹಿಂದೆ ಈ ಜಗತ್ತು ಮಲಗಿದಂತಹ ಸಮಯದಲ್ಲಿ, ಜಗತ್ತು ಗಾಢ ನಿದ್ರೆಯಲ್ಲಿದ್ದಂಥ ಸಮಯದಲ್ಲಿ ಭಾರತವು ಅಂದು ವಿಕಸನಕ್ಕೆ ಅಭಿವೃದ್ಧಿಗೆ ಬಾಗಿಲಿಗೆ ತೆರೆದು ಸ್ವಾತಂತ್ರ್ಯದ ಸವಿಯನ್ನು ಇವತ್ತು ಅನುಭವಿಸ್ತಾ ಇದೆ. ಇವತ್ತು ಆ ಮಹಾನ್ ತ್ಯಾಗಿಗಳು ಗೈದಂಥ ತ್ಯಾಗ ಬಲಿದಾನದ ಫಲವನ್ನು ಮುಂದಿನ ಜನಾಂಗವಾದ ನಾವು ಇವತ್ತು ಅನುಭವಿಸ್ತಾ ಇದ್ದೇವೆ. ಹಿಂದೆ ಸ್ವಾತಂತ್ರ್ಯ ಪೂರ್ವದಲ್ಲಿ ನಮಗೆ ನಮ್ಮ ಆಯ್ಕೆಯ ಶಿಕ್ಷಣವಿರಲಿಲ್ಲ, ನಮಗೆ ನಮ್ಮ ಆಯ್ಕೆಯ ಬಟ್ಟೆ ಇರಲಿಲ್ಲ, ನಮ್ಮ ಆಯ್ಕೆಯ ಉದ್ಯೋಗವಿರಲಿಲ್ಲ. ನಮ್ಮ ಹಿರಿಯರುಗಳು ಹಿಂದೆ ತ್ಯಾಗಗೈದಂಥ ಆ ಮಹಾತ್ಮರುಗಳ ತ್ಯಾಗದ ಫಲವನ್ನು ಇವತ್ತು ನಾವು ಒಳ್ಳೆಯ ರಸ್ತೆಗಳು, ಒಳ್ಳೆಯ ಶಿಕ್ಷಣ ಸಂಸ್ಥೆಗಳು, ಒಳ್ಳೆಯ ಊಟ, ಒಳ್ಳೆಯ ಬಟ್ಟೆಯನ್ನು ಇವತ್ತು ಅನುಭವಿಸ್ತಾ ಇದ್ದೇವೆ. ಅದಕ್ಕಾಗಿ ನಾವು ಯಾವಾಗಲೂ ಈ ದೇಶದ ಆ ಮಹಾನ್ ಸಂತರುಗಳಿಗೆ ಕೃತಜ್ಞತರಾಗಿ ಈ ದೇಶದ ಅಖಂಡತೆಯನ್ನು, ಸಾರ್ವಭೌಮತೆಯನ್ನು, ಕಾರಣ
ಈ ದೇಶ ಅಖಂಡತೆಯಾಗಿ ಯಾಕೆ ಇರಬೇಕಂತ ಹೇಳಿದ್ರೆ, ಜಗತ್ತಿನಲ್ಲಿ ಇದೇ ದೇಶ ಇಷ್ಟೊಂದು ವೈಶಿಷ್ಟ್ಯಪೂರ್ಣವಾಗಿ ಇಲ್ಲ. ಬೇರೆ ಬೇರೆ ದೇಶಗಳು ಧರ್ಮಾಧಾರಿತವಾಗಿ ಇವತ್ತು ವಿಂಗಡಣೆಯಾಗಿದೆ. ಆ ಧರ್ಮಾಧಾರಿತವಾಗಿ ವಿಂಗಡಣೆಯಾದ ದೇಶಗಳು ಇವತ್ತು ಅಂತರ್ಕಲಹ ಮತ್ತು ವಿಚಿತ್ರಕಾರಿ ಶಕ್ತಿಗಳಿಂದ ಇವತ್ತು ಅದು ಗೊಂದಲಕ್ಕೀಡಾಗಿದೆ. ಆದರೆ ಈ ದೇಶ ಎಲ್ಲ ಸರ್ವಧರ್ಮೀಯರಿಗೆ, ಹಿಂದೂಗಳಿರಲಿ, ಮುಸಲ್ಮಾನರಿರಲಿ, ಕ್ರೈಸ್ತರಿರಲಿ, ಪಾರ್ಸಿಗಳಿರಲಿ, ಸಿಖ್ಗಳಿರಲಿ, ಎಲ್ರಿಗೂ ಸಮಾನವಾದಂಥ ಬದುಕುವ ಹಕ್ಕು, ಜೀವನವನ್ನು ಅನುಭವಿಸುವಂಥ ಹಕ್ಕನ್ನು ನೀಡಿ ಈ ಜಗತ್ತಿನಲ್ಲೇ ಕೂಡ ಒಂದು ಮೇರು ದೇಶವಾಗಿ ಇವತ್ತು ಭಾರತ ದೇಶ ಕಂಗೊಳಿಸ್ತಾ ಇದೆ. ನಮ್ಮಲ್ಲಿ ಕೂಡ ಹಲವು ಸಮಸ್ಯೆಗಳಿರ್ಬೋದು, ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳಿರ್ಬೋದು. ಅದನ್ನೆಲ್ಲ ತೊಡೆದು ಹಾಕಿ ಈ ದೇಶದ ಅಖಂಡತೆಗೆ ಮತ್ತು ಈ ದೇಶದ ಉನ್ನತಿಗಾಗಿ ನಾವು ಪ್ರತಿಜ್ಞಾಬದ್ಧರಾಗಬೇಕು. ಕಷ್ಟಪಟ್ಟು ಸಿಕ್ಕಿದಂತಹ ಸ್ವಾತಂತ್ರ್ಯೋತ್ಸವವನ್ನು ನಾವು ಅದನ್ನು ಉಳಿಸಿ ಬೆಳೆಸುವಲ್ಲಿ ನಮ್ಮ पात्र रहा है। इस मौके पर मैं दो बातें कहना चाहती हूँ। 15 अगस्त 1947 ईस्वी को अंग्रेजों की गुलामी से आज़ाद हुआ। यह आज़ादी हमें यूं ही ऐसे नहीं हुई। हिंदू, मुसलमान, सिख, ईसाई तमाम हिंदुस्तानी अपनी जानों की कुर्बानी देकर ये आज़ादी मिली है। आओ हम तमाम मिलकर इस आजादी को कायम रखने का आहद करेंगे। इतना कहकर मेरी बात ಆಗಸ್ಟ್ 15 ಒಂದು ಸಂಭ್ರಮದ ರಾಷ್ಟ್ರೀಯ ಪರ್ವದಂತೆ ಆಚರಿಸುವುದು ಬ್ರಿಟಿಷರಿಂದ ಭಾರತೀಯರು ದೇಶದ ಆಡಳಿತವನ್ನು ವಹಿಸಿಕೊಂಡ ದಿನ ಅಷ್ಟೇ ಅಲ್ಲ, ಭಾರತ ಮಾತೆಯ ಪಾರತಂತ್ರ್ಯದ ಬಂಧನದಿಂದ ಬಿಡಿಸಿದ ದಿನ. ಸ್ವಾತಂತ್ರ್ಯ ಸಂಭ್ರಮದಲ್ಲಿ ಭಾಗವಹಿಸಿದ ಅನೇಕ ಮಹಾನ್ ದೇಶಭಕ್ತರನ್ನು ನೆನಪಿಸುವ ದಿನ. ಅದಲ್ಲದೆ ಪ್ರತ್ಯೇಕ ನಾಗರಿಕನು ತನ್ನ ಹಕ್ಕು ಮತ್ತು ಕರ್ತವ್ಯಗಳನ್ನು ತಿಳಿದು ದೇಶದ ಸಲುವಾಗಿ ಸೇವೆ ಮಾಡಲು ಸನ್ನದ್ಧರಾಗುವ ದಿನವಾಗಿದೆ. 1947 ಆಗಸ್ಟ್ 14 ಮಧ್ಯರಾತ್ರಿಯಲ್ಲಿ ಜಗವೆಲ್ಲ ನಿದ್ದೆ ಮಾಡುತ್ತಿರುವಾಗ ಭಾರತದಲ್ಲಿ ಅಪೂರ್ವವಾದ ಹೊಸತನ ಮೂಡಿ ಬಂದಿತು. ದಿಲ್ಲಿಯ ಕೆಂಪುಕೋಟೆಯ ಮೇಲೆ ಬ್ರಿಟಿಷರ ಧ್ವಜ ಇಳಿದು ತೀರ್ವಣ್ಣ ಧ್ವಜ ನಿಧಾನವಾಗಿ ಮೇಲೆ ಹೇರಿದ್ದಂತೆ ಕೋಟಿ ಭಾರತೀಯರಲ್ಲಿ ರೋಮಾಂಚನವಾಯಿತು. ಹೀಗೆ ಆಗಸ್ಟ್ 15 ದೇಶದ ಎಲ್ಲಾ ಜನರಿಗೆ ಪವಿತ್ರವಾದ ಕರ್ತವ್ಯಗಳನ್ನು ಕರೆಕೊಡುವ ದಿನವಾಗಿದೆ. Under the British, many years of hard struggle from our national leader like Bhagat Singh, Chandrasekhar Azad, Tilak, Lal Pal, Gandhiji, Subhash Chandra Bose, etc. After India, we got all our fundamental rights and duties from our Dr. Ambedkar, while forming constitution, made lots of privileges to uncultured people. ರಾಷ್ಟ್ರೀಯ ಎಂದಾಕ್ಷಣ ರಾಷ್ಟ್ರದ ಚಿತ್ರ ಸ್ಮರಣೆ ಕಣ್ಣೆದಲ್ಲಿ ಬರುತ್ತದೆ. ಭಾವೈಕ್ಯತೆಯ ಸಂವೇದನೆಗಳು ಒಳಗೊಂಡ ವ್ಯಕ್ತಿತ್ವ ಮಾತ್ರವಾಗಿರದೆ ಆಲೋಚನೆ, ಕ್ರಿಯೆ, ಭಾವನೆಗಳು ಮತ್ತು ಆತ್ಮವಿಶ್ವಾಸಗಳಿಗೂ ಅನ್ವಯಿಸುತ್ತದೆ. ನಮ್ಮ ದೇಶದಲ್ಲಿ ಅನೇಕ ಜಾತಿ, ಧರ್ಮ ಹಾಗೂ ಭಾಷೆಗಳ ಜನರಿದ್ದಾರೆ. ಹಾಗೆಯೇ ಗಾಂಧೀಜಿಯವರಂತಹ ಮಹಾನ್ ವ್ಯಕ್ತಿಗಳ ಶ್ರಮದಿಂದ ರೂಪುಗೊಂಡಂತಹ ಭಾರತ ಸಂವಿಧಾನದ ಫಲವಾಗಿ ಭಾರತ ಜಾಗತಿಕವಾಗಿ ಅತಿ ಶಿಸ್ತುಬದ್ಧ ರಾಷ್ಟ್ರವಾಗಿ ಬೆಳೆಯುತ್ತಿದೆ. ನಮ್ಮ ದೇಶದ ಸ್ವಾತಂತ್ರ್ಯಕ್ಕಾಗಿ ಬಲಿದಾನ ಮಾಡಿದ ಮಹನೀಯರನ್ನು ಸ್ಮರಿಸುವುದು ಪ್ರತಿಯೊಬ್ಬ ನಾಗರಿಕನ ಕರ್ತವ್ಯವಾಗಿದೆ. ಅಲ್ಲದೆ ಅವರು ನೀಡಿದಂತಹ ಮೌಲ್ಯಗಳನ್ನು ನಮ್ಮದಾಗಿಸಬೇಕಾಗಿದೆ. ಗಾಂಧೀಜಿಯವರು ದೇಶದ ನಾಡಮಿಡಿತವನ್ನಾಧರಿಸಿ ಸದಾಚಾರಿಗಳಾಗುವಂತೆ ಕರೆಗೊಟ್ಟಾಗ ದೇಶವೇ ಒಗ್ಗಟ್ಟು ಸತ್ವಾಂಬದ ಸಮಾಜ ನಿರ್ಮಾಣವಾಗಿತ್ತೆಂದರೆ ಅತಿಶಯೋಕ್ತಿ ಎನಿಸುವುದು. ಆದರೆ ಈಗಿನ ಯುವಜನರು ಅಂತ ಮಹಾನ್ ವ್ಯಕ್ತಿಗಳ ಮೌಲ್ಯವನ್ನು ಮೂಲಗೊತ್ತಿದ್ದಾರೆ. ದಿನಪತ್ರಿಕೆಗಳಲ್ಲಿ ಆಗಾಗ ಕಂಡು ಬರುವಂತಹ ತಲೆಬರಹಗಳು ಕಂಡಾಗ ನಮ್ಮ ಸಮಾಜವು ಅಧಪತಕ್ಕೀಡಾಗಿದೆ ಎಂಬ ಅಂಶವು ಗೋಚರಿಸುತ್ತದೆ. ಗಾಂಧೀಜಿಯವರು ಕಂಡಂತಹ ರಾಮರಾಜ ಕನಸು ಭ್ರಮನಿರಸವನ್ನುಂಟು ಮಾಡುತ್ತದೆ. ಗಾಂಧೀಜಿಯವರ ಆದರ್ಶ ಜೀವನ ನಮಗೆಲ್ಲರಿಗೂ ಮಾರ್ಗದರ್ಶನವಿದ್ದಂತೆ. ಅವರು ಹೇಳಿರುವಂತೆ ನೈತಿಕ ಮೌಲ್ಯಗಳಿಗೆ ಗೌರವನಿತ್ತು ಪರಸ್ಪರ ಸಹಕಾರಿಗಳಾಗುವಂತೆ ಸಾರಿದ ಸಮಾಜ ನಿರ್ಮಾಣವಾಗಬೇಕಾಗಿದೆ. ಬೆಳೆಯುವ ಸಿರಿ ಮೊಳಕೆಯಲ್ಲಿಯೇ. ಆದ್ದರಿಂದ ನೀತಿವಂತರಾದ ಯುವಜನತೆಯ ನಿರ್ಮಾಣವಾದರೆ ಅದು ಮೌಲ್ಯಯುತ ಸಮಾಜದ ನಿರ್ಮಾಣಕ್ಕೆ ಸುಭದ್ರ ಅಡಿಪಾಯ ಎಂದು ನಾವೆಲ್ಲ ಭಾರತೀಯರು ಈ ಭಾರತದ ನೆಲದಲ್ಲಿ ಹುಟ್ಟಿ ಭಾರತೀಯರಾಗಿ ಹೆಮ್ಮೆಯಿಂದ ಈ ದಿನವನ್ನು ಸಂತೋಷ ಸಂಭ್ರಮದಿಂದ ಆಚರಿಸುತ್ತೇವೆ. ಈ ದಿನವನ್ನು ಎಷ್ಟು ಸಂಭ್ರಮದಿಂದ ಆಚರಿಸುತ್ತೇವೆಂದರೆ ಬ್ರಿಟಿಷರೇ ಭಾರತವನ್ನು ಬಿಟ್ಟು ತೊಲಗಿ ಎಂಬ ಅಹಿಂಸಾವಾದದಿಂದ ಪ್ರಾರಂಭವಾದ ಮಹಾನ್ ಯುದ್ಧ. ಗಾಂಧೀಜಿ, ನೆಹರು, ಸುಭಾಷ್, ತಿಲಕ್, ವಲ್ಲಭಭಾಯ್ ಪಟೇಲ್ ಉಕ್ಕಿನ ವ್ಯಕ್ತಿತ್ವದ ಎದುರು ಬ್ರಿಟಿಷರ ಆಟ ಸಾಗಲಿಲ್ಲ. ಅವರು ನಮ್ಮ ದೇಶವನ್ನು ಬಿಟ್ಟು ಹೊರಟರು. 1947 ಆಗಸ್ಟ್ 14 ನಡುರಾತ್ರಿ
ದಿಲ್ಲಿಯ ಕೆಂಪುಕೋಟೆಯ ಮೇಲೆ ಭಾರತದ ತ್ರಿವರ್ಣ ಧ್ವಜವನ್ನು ಆರಿಸಿ ನಾವು ಸ್ವತಂತ್ರರು ಎಂದು ಭಾರತದ ಪ್ರಥಮ ಪ್ರಧಾನಿಯಾಗಿದ್ದ ಜವಾಹರ್ಲಾಲ್ ನೆಹರೂರವರು ಸಾರಿದರು. ಒಂದು ಬಹುದೊಡ್ಡ ಇದರ ಹಿಂದೆ ಅನೇಕ ಜನರ ಮಹನೀಯರ ತ್ಯಾಗ ಬಲಿದಾನಗಳ ಚರಿತ್ರೆಯಾಗಿದೆ. ಎಷ್ಟೋ ಮಹನೀಯರು ಸಾಮಾನ್ಯ ವರ್ಗದ ಜನರು ರಕ್ತ ಚರಿತ್ರೆಯ ಅವರ ಇದರಲ್ಲಿ ಅಡಗಿದೆ. ಅಂದು ಅವರು ಬಿತ್ತಿದಂತಹ ಸ್ವಾತಂತ್ರ್ಯದ ಬೀಜ ಇಂದು ಹೆಮ್ಮರವಾಗಿ ಬೆಳೆದು ನಿಂತಿದೆ. ಅದರ ನೆರಳಿನಲ್ಲಿರುವ ನಾವು ಅದರ ನಿಜವಾದ ಮಹತ್ವವನ್ನು ಮರೆತು ಕೋಮುವಾದ, ಜಾತೀಯತೆ, ಭ್ರಷ್ಟಾಚಾರದಂತಹ ಚಟುವಟಿಕೆಗಳಲ್ಲಿ ದೇಶವನ್ನು ಪುನಃ ದಾಸ್ಯದೆಡೆಗೆ ನೂಕುತ್ತಿದ್ದೇವೆ. ಭಾರತ ಪ್ರಜೆಗಳಾದ ನಾವು ಇನ್ನಾದರೂ ಎಚ್ಚೆತ್ತುಕೊಳ್ಳೋಣ. ನಮ್ಮ ಈ ಭಾರತ ದೇಶವು ವಿಶ್ವದಲ್ಲೇ ಅತಿ ದೊಡ್ಡ ಪ್ರಜಾಪ್ರಭುತ್ವ ರಾಷ್ಟ್ರವಾಗಿದೆ. ಪ್ರಪಂಚದಲ್ಲೇ ಜನಸಂಖ್ಯೆಯಲ್ಲಿ 2ನೇ ಸ್ಥಾನದಲ್ಲಿದೆ. ದುಡಿಯುವ ಮಾನವ ಸಂಪನ್ಮೂಲವೇ ಅಧಿಕವಾಗಿರುವ ದೇಶವನ್ನು ವಿಶ್ವದಲ್ಲೇ ಆರ್ಥಿಕವಾಗಿ, ರಾಜಕೀಯವಾಗಿ ಬಲಿಷ್ಠ ರಾಷ್ಟ್ರವನ್ನಾಗಿ ಮಾಡುವುದು ನಮ್ಮೆಲ್ಲರ ಆದ್ಯ ಕರ್ತವ್ಯವಾಗಿದೆ. 7 ವರ್ಷಗಳಿಂದ ಈ ಒಂದು ಬ್ಲಾಕ್ ಅಲ್ಲಿ ಕ್ಷೇತ್ರ ಸಂಪನ್ಮೂಲ ವ್ಯಕ್ತಿಯಾಗಿ 3 ವರ್ಷ, 4 ವರ್ಷ ಶಿಕ್ಷಣ ಸಂಯೋಜಕಿಯಾಗಿ, ಹೀಗೆ 7 ವರ್ಷದಿಂದ ಇಲಾಖೆಯ ಅಧಿಕಾರಿಯಾಗಿ ಕರ್ತವ್ಯವನ್ನು ನಿರ್ವಹಿಸಿದ್ದೇನೆ. ಬಹುಶಃ ನಮ್ಮ ಬ್ಲಾಕಿನಲ್ಲಿ ನಾನು ಹೆಚ್ಚು ಒಂದು ಅವಲಂಬಿಸಿಕೊಂಡಿದ್ದು ಮತ್ತು ಹೆಚ್ಚು ಸಲಹೆ ಮಾರ್ಗದರ್ಶನವನ್ನು ಪಡೆದದ್ದು ಅಂತ ಹೇಳಿದ್ರೆ ಅದು ಈ ಶಾಲೆಯ ಮುಖ್ಯೋಪಾಧ್ಯಾಯರು, ನಮ್ಮ ದಕ್ಷಿಣ ಕನ್ನಡ ಜಿಲ್ಲಾ ಅನುದಾನಿತ ಪ್ರಾಥಮಿಕ ಶಾಲೆಯ ಶಿಕ್ಷಕರ ಸಂಘದ ಅಧ್ಯಕ್ಷರು, ರಾಜ್ಯ ಉಪಾಧ್ಯಕ್ಷರಾಗಿರುವಂತಹ ಶ್ರೀಯುತ KMK ಮಂಜನಾಡಿಯವರನ್ನು. ಮತ್ತು ಎಂದಿಗೂ ನಾನು ಅವರಿಗೆ ಚಿರಋಣಿ. ಯಾವ ಸಂದರ್ಭದಲ್ಲಿ ಯಾವಾಗ ಕೇಳಿದ್ರು ಅವರು ಇಲ್ಲ ಅಂತ ಹೇಳೋದಿಲ್ಲ. ಮತ್ತೆ ಯಾಕೋ ಒಂದು ನನಗೆ ಬೇಸರ ಅವರನ್ನೆಲ್ಲ ಬಿಟ್ಟು ಹೋಗ್ಲಿಕ್ಕೆ. ವಿಶೇಷವಾಗಿ ಉಳ್ಳಾಲ ಏರಿಯಾ ಶಿಕ್ಷಣ ಸಂಯೋಜಕಿಯಾಗಿ ನನಗೆ ಬರಲ್ಲ, ಅದು ಫ್ರಾನ್ಸಿಸ್ ಸರ್ ಏರಿಯಾ. ಆದರೆ ಅವರು ಯಾವತ್ತೂ ನನ್ನನ್ನು ಆ ರೀತಿ ಅಂದ್ಕೊಂಡೇ ಇಲ್ಲ. ಅದು ನೀವು ನಮ್ಮ ಬ್ಲಾಕಿನವರೇ ಅಂತೇಳಿ. ನನಗೆ ವಿಶೇಷವಾಗಿ MH ಮಲಾರ್ ಮತ್ತು KMK ಮಂಜನಾಡಿ ನನಗಿಬ್ಬರು ಆತ್ಮೀಯ ಸಹೋದರರು. ನಾನು ಯಾವತ್ತೂ ಅವರನ್ನು ನೆನಪಿಸ್ಕೊಳ್ತೇನೆ. ಅದಕ್ಕೆ ನಿನ್ನೆ ಹೇಳಿದೆ, ನಿಮ್ಮನ್ನೆಲ್ಲ ಬಿಟ್ಟು ಹೋಗ್ಲಿಕ್ಕೆ ಯಾಕೋ ಮನಸ್ಸು ಕೇಳ್ತಾ ಇಲ್ಲ ನನಗೆ ಸರ್ ಅಂತೇಳಿ. ಯಾಕಂದ್ರೆ ಇಂತಹ ಒಂದು ಆತ್ಮೀಯತೆ ನನಗೆ ಎಲ್ಲಿ ಕೂಡ ಸಿಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಏನು ಒಂದು ಚೂರು ಹೆಚ್ಚು ಕಡಿಮೆ ಆದ್ರೆ ಅದನ್ನು ನನ್ನ ಹತ್ರ ಮೇಡಮ್ ಹೀಗೆ ಅಲ್ಲ ಹಾಗೆ ಒಂದು ನನಗೆ ಎಂತ ಹೇಳಲಿಕ್ಕೆ ಬರಲ್ಲ. ಮತ್ತೆ ಯಾವ ಕಾರ್ಯಕ್ರಮ ಆದ್ರೂ ನನ್ನನ್ನು ಕರೆಯೋದು ಇಲ್ವೇ ಇಲ್ಲ. ಅದು ಬರ್ಲಿಲ್ಲ ಅಂದ್ರೆ ಮತ್ತಷ್ಟು ಕೋಪ ಮಾಡ್ಕೊಳ್ತಾರೆ. ಅದಕ್ಕೆ ನಿನ್ನೆ ಹೇಳಿದೆ, ನೀವು ಬರ್ಲಿಲ್ಲ ಅಂದ್ರೆ ನಿಮ್ಗೆ ಸಿಟ್ಟು ಬರ್ತದೆ ಅಲ್ವಾ, ನಾನು ಏನ್ ಮಾಡುದು, ಖಂಡಿತ ಬರ್ತೇನೆ ಅಂತ ಹೇಳಿದೆ. ಮೊನ್ನೆ ಕೂಡ ಹಾಗೆ ಯೂನಿಫಾರ್ಮ್ ಹಂಚಿಕೆಗೆ ನನಗೆ ಬರ್ಲಿಕ್ಕೆ ಆಗ್ಲಿಲ್ಲ. ಯಾಕಂದ್ರೆ ಮರು ದಿವಸ ಪ್ರತಿಭಾ ಕಾರಂಜಿಯ ಎಲ್ಲ ಸಿದ್ಧತೆಗಳಿತ್ತು, ಆಗುದಿಲ್ಲ ಹೇಳಿದೆ. ಸೊ ಒಪ್ಪಿಕೊಂಡ್ರು ಸರ್. ಮತ್ತೆ ಮೊನ್ನೆ ಪ್ರತಿಭಾ ಕಾರಂಜಿಯಲ್ಲಿ ಕೂಡ ಸನ್ಮಾನ ಮಾಡಿದ್ದಾರೆ. ಅದಕ್ಕೆ ಕೂಡ ಅವರದೇ ನೇತೃತ್ವ, ನನಗೆ ಗೊತ್ತಿದೆ. ಎಲ್ಲಿದ್ರು ಒಂದು ಕೆಲಸ ಮಾಡಿದವರನ್ನು ಗುರುತಿಸುವಂತ ಕೆಲಸ ಇದೆಯಲ್ಲ, ಅದನ್ನು ನಮ್ಮ KMK ಮಂಜನಾಡಿ ಅವರಲ್ಲಿ ಕಲಿಬೇಕು. ಮತ್ತೆ ಇವರ ಒಂದು ಒಳ್ಳೆಯ ಸಂಘಟನಾಕಾರ, ಸಂಘಟನಾ ಚತುರ. ಯಾವ ಒಂದು ಕಾರ್ಯಕ್ರಮ ಇದ್ರೂ ಅದನ್ನು ನಿರ್ವಿಘ್ನವಾಗಿ ಒಂದು ನೀಟಾಗಿ ನಡೀಬೇಕಾದ್ರೆ ಅಲ್ಲಿ KMK ಸರ್ ಇದ್ರೆ ಅದಕ್ಕೆ ಬೇರೆ ಎಂತ ಮಾತಾಡ್ಲಿಕ್ಕಿಲ್ಲ. ನಮ್ಮಲ್ಲಿ ನಮ್ಮ ಬ್ಲಾಕಿನ ಶಿಕ್ಷಕರ ದಿನಾಚರಣೆ ಎಷ್ಟು ವರ್ಷಗಳಿಂದ ನನಗೆ ಗೊತ್ತಿಲ್ಲ. ನಾನು ಮಂಗಳೂರಿಗೆ ಬಂದ ಮೇಲಂತೂ ನಡೀತಾ ಇದೆ. ಅದು KMK ಅವರ ನೇತೃತ್ವದಲ್ಲಿ ಎಷ್ಟು ಚೆನ್ನಾಗಿ ಅಂತ ಹೇಳಿದ್ರೆ ಅದಕ್ಕೆ 2 ಮಾತಿಲ್ಲ. ಇದಕ್ಕೆಲ್ಲ ಕಾರಣಕರ್ತರು KMK ಸರ್. ಅವರ ಒಂದು ಮಾರ್ಗದರ್ಶನಕ್ಕೆ, ಅವರ ಒಂದು ಸಲಹೆಗೆ ದೇವರವರನ್ನು ಚೆನ್ನಾಗಿ ಇಟ್ಟಿಲ್ಲ. ಇನ್ನು ಮುಖ್ಯವಾಗಿ ನಾನು ಬೆಳಗಿಂದ ಯೋಚಿಸ್ತಾನೇ ಇದ್ದೆ, ಇವರಿಗೆ ರಾಜ್ಯ ಪ್ರಶಸ್ತಿ ಅಲ್ಲ ರಾಷ್ಟ್ರ ಪ್ರಶಸ್ತಿ ಸಿಗ್ಬೇಕು. ಯಾರು ಕೊಡದಿದ್ರು ನಾವು ಕೊಡ್ತೇವೆ ಸರ್. ನಮ್ಮ ಲೆಕ್ಕದಲ್ಲಿ ನೀವು ರಾಷ್ಟ್ರ ಪ್ರಶಸ್ತಿಗೆ ಭಾಜನರು. ಇದಕ್ಕೆ ಪ್ರಶಸ್ತಿ ಸಿಗ್ಬೇಕಿದ್ರೆ ಅವ್ರು ಯಾವಾಗಲೂ ಹೇಳುದು ನಾವು ಪೊಲಿಟಿಕ್ಸ್ ಮಾಡಬೇಕು, ಅವರ ಇನ್ಫ್ಲುಯೆನ್ಸ್ ಮಾಡಬೇಕು, ಇವರ ನಮ್ಮ ಕೈಯಲ್ಲಂತೂ ಇಲ್ಲ. ನಾವು ಯಾವಾಗಲೂ ನಿಮ್ಮನ್ನು ಮೇಲೆ 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 ಎಷ್ಟು ಮುಂದಕ್ಕೆ ನಿಮ್ಗೆ ಪ್ರಶಸ್ತಿ ಸಿಗ್ಲಿಕ್ಕೆ ಸಾಧ್ಯ ಇದೆ ಕಳಿಸ್ತೇವೆ. ಆದ್ರೆ ಮುಂದೆ ಎಲ್ಲ ಕೆಲವೆಲ್ಲ ಆಗ್ತದೆ, ಏನು ನಮ್ಮ ಕೈಯಲ್ಲಿಲ್ಲ. ಆದ್ರೆ ನಮ್ಮ ದೃಷ್ಟಿಯಲ್ಲಿ ನಮ್ಮ ಸೌತ್ ಬ್ಲಾಕಿನ ಇಲಾಖೆ ಅಧಿಕಾರಿಗಳಿರ್ಬೋದು, ಟೀಚರ್ಸ್ ಇರ್ಬೋದು, ನಮ್ಮ ದೃಷ್ಟಿಯಲ್ಲಿ ನೀವೊಂದು ಮಾದರಿ. ಸಂಘಟನೆಯನ್ನು ಮಾಡಲಿಕ್ಕೆ, ಒಂದು ಕಾರ್ಯಕ್ರಮಗಳನ್ನು ಆಯೋಜಿಸಲಿಕ್ಕೆ, ಶಾಲೆಗೆ ಬೇರೆ ಬೇರೆ ಅನುದಾನಗಳನ್ನು ಪಡ್ಕೊಳ್ಳಿಕ್ಕೆ ಅದು ಹೇಗೆ ಅಂತ ನಾವು KMK ಮಂಜನಾಡಿ ಅವರಲ್ಲಿ ಕಲಿಬೇಕು. ಇವತ್ತು ಧ್ವಜ ಆರೋಹಣ ಮಾಡಿದ ನಂತರ ಒಂದು ಪ್ರತ್ಯೇಕವಾದ ಒಂದು ಪುಸ್ತಕ ಭಂಡಾರದ ಉದ್ಘಾಟನೆ ಆಯಿತು. ಹಳೆಯ ಪುಸ್ತಕವನ್ನು ಶೇಖರಿಸಿ ಮಕ್ಕಳಿಗೆ ಲೈಬ್ರರಿ ಮಾಡುವಂಥದ್ದು ಬಹಳ ಉತ್ತಮವಾದ ಒಂದು ಪ್ರಯತ್ನವಾಗಿದೆ.
ಎಲ್ಲರಲ್ಲೂ ನಾನು ಕೇಳಲಿಕ್ಕಿರುವುದೇನೆಂದರೆ, ನಮ್ಮ ಅತಿಥಿಗಳು, ಇಲ್ಲಿ ಸೇರಿದ ಎಲ್ಲರೂ ವಿದ್ಯಾರ್ಥಿಗಳು, ಸಾಧಾರಣ ನಮ್ಮ ಮನೆಯಲ್ಲಿ ಪುಸ್ತಕ ಇರ್ತದೆ, ಓದಿ ಆದ ಮೇಲೆ ನಾವು ಅದನ್ನು ಕೆಲವೊಮ್ಮೆ ಬಿಸಾಡಿ ಬಿಡ್ತೇವೆ, ಎಲ್ಲದರ ಮೂಲೆಯಲ್ಲಿ ಹಾಕ್ತೇವೆ. ಅದನ್ನು ತಂದು ಈ ಲೈಬ್ರರಿಯಲ್ಲಿ ಕೊಟ್ಟರೆ ಇತರ ವಿದ್ಯಾರ್ಥಿಗಳಿಗೂ ಅದು ಉಪಕಾರವಾಗುತ್ತದೆ. ಇದೊಂದು ಬಹಳ ಮಹತ್ತರವಾದ ಒಂದು ಕಾರ್ಯಕ್ರಮ. ಅದೇ KMK ಅವರ ಒಂದು ಪಿಕ್ಚರ್ಲಿರುತ್ತೆ ಅಂತ ಹೇಳ್ಬೋದು. ಅವರಿಗೆ ನಾನು ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಎಲ್ಲರೂ ಇದಕ್ಕೆ ಸಹಕರಿಸಬೇಕಂತ ಕೇಳ್ತಾ ಇದ್ದೇನೆ. ಇನ್ನು ಸ್ವಾತಂತ್ರ್ಯ ದಿನ ತುಂಬ ಹೇಳಿದರು, ಆದ ಕಾರಣ ಹೆಚ್ಚು ಮಾತನಾಡುವುದಿಲ್ಲ. ನಿನ್ನೆ ನಾನು ಯೂಟ್ಯೂಬ್ನಿಂದ ನಮ್ಮ ಸ್ವಾತಂತ್ರ್ಯ ಕುರಿತು ಒಂದು ತೆಗೆದೆ. ನೋಡುವಾಗ ತುಂಬ ಮಂದಿಯ ಹೆಸರಿದೆ. ಗಾಂಧೀಜಿಯವರು, ನೆಹರೂಜಿಯವರು, ಹಾಗೆ ವಲ್ಲಭಾಯಿ ಪಟೇಲ್ ಅವರು, ತುಂಬ ಮಂದಿಯ ಹೆಸರಿದೆ. ಒಬ್ಬನೇ ಒಬ್ಬ ಮುಸಲ್ಮಾನ ಈ ರಾಷ್ಟ್ರಕ್ಕಾಗಿ ತ್ಯಾಗ ಮಾಡಿದ ಯಾರ ಹೆಸರು ಅದರಲ್ಲಿ ಕಾಣುವುದಿಲ್ಲ. ನನಗೆ ಬಹಳ ಬೇಸರವಾಯಿತು. ಟಿಪ್ಪು ಸುಲ್ತಾನ್ದ ಹಿಡಿದು ಹವಾಲ್ದಾರ್ ಅಬ್ದುಲ್ ಹಮೀದ್ ತನಕ ಸಾವಿರಾರು ಮಂದಿ ಮುಸಲ್ಮಾನರು ಈ ರಾಷ್ಟ್ರಕ್ಕಾಗಿ ತ್ಯಾಗ ಬಲಿದಾನ ಮಾಡಿದ್ದಾರೆ. ಪ್ರತ್ಯೇಕವಾಗಿ ನಮ್ಮ ಶಾಲೆಯ ವಿದ್ಯಾರ್ಥಿಗಳಿಗೆ ಇದು ಹೇಳಬೇಕಾಗ್ತದೆ. ಈಗ ಮೌಲಾನಾ ಅಬುಲ್ ಕಲಾಂ ಆಜಾದ್ ಅವರು ಯಾರಾಗಿದ್ದರು ಅಂತ ಮಕ್ಕಳಿಗೆ ಹೇಳಿದರೆ ಗೊತ್ತಿರಲಿಕ್ಕಿಲ್ಲ. ಕೆಲವೊಮ್ಮೆ ಈ ರಾಷ್ಟ್ರದ ಪ್ರಥಮ ಶಿಕ್ಷಣ ಮಂತ್ರಿಯಾಗಿದ್ದರು. ಈಗಿರುವ ನಮ್ಮ ಹೊಸ CC ಪದ್ಧತಿ, ಉಳಿದ ಪದ್ಧತಿಗಳೆಲ್ಲ ಅವರ ಯೋಜನೆಗಳು. ಅವರು ಹುಟ್ಟಿದ್ದೆಲ್ಲಿ ಅಂದರೆ ಮಕ್ಕಾದಲ್ಲಿ. ದ ಸ್ಪಾರ್ಕ್ ದಟ್ ಕಿಂಡಲ್ಡ್ ಬೈ ಪ್ರೊಫೆಟ್ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಆ ಕಿರಣದಿಂದ ಅಲ್ಲಿಂದ ತಂದ ಅವರ ಪ್ರತಿಭೆಯನ್ನು, ಅವರ ಆ ಪ್ರಭೆಯನ್ನು ಇಲ್ಲಿ ನಮ್ಮ ರಾಷ್ಟ್ರದಲ್ಲಿ ಪ್ರಸರಿಸಲು ಅವರು ಪ್ರಯತ್ನ ಪಟ್ಟರು. ಹಾಗೆ ಡಾಕ್ಟರ್ ಇಕ್ಬಾಲ್ ರವರು, ಹೀಗೆ ಹಲವಾರು ಮಂದಿ ಇದ್ದಾರೆ. ಎಲ್ಲರನ್ನು ಕೆಲವೊಮ್ಮೆ ನಮ್ಮ ಒಂದು ಸಮುದಾಯದ ಹೆಸರನ್ನೇ ಪರ್ಪಸ್ ಆಗಿ ಅದನ್ನು ಮರೆಮಾಚ್ತಾ ಇದೆ ಅಂತ ನನಗೆ ಕಾಣುತ್ತದೆ. ಆದ ಕಾರಣ ಎಲ್ಲ ವಿದ್ಯಾರ್ಥಿಗಳು ಇದೆಲ್ಲವನ್ನು ಕಲಿತು ಒಂದು ಮಾತು ನನಗೆ ವಿದ್ಯಾರ್ಥಿಗಳಿಗೆ ಹೇಳಬೇಕಾಗ್ತದೆ. ನಾವೆಲ್ಲ ಚಿಕ್ಕದಿರುವಾಗ ಅವರಲ್ಲಿ ಕೆಲವರು ಜೀವಿಸಿದ್ರು. ಈ ರಾಷ್ಟ್ರದ ಸ್ವಾತಂತ್ರ್ಯಕ್ಕಾಗಿ ಜೀವಿಸಿದ, ತ್ಯಾಗ ಮಾಡಿದ ಹಲವಾರು ನಾಯಕರಿದ್ದರು. ನಾವು ಅವರ ಚರಿತ್ರೆಯನ್ನು ಕಲಿಯಬೇಕು. ಅವರ ಚರಿತ್ರೆಯಿಂದ ನಾವು ಪಾಠವನ್ನು ಕಲಿಬೇಕು. ಅವರ ಫುಟ್ ಸ್ಟೆಪ್ಪನ್ನು ನಾವು ಫಾಲೋ ಮಾಡಬೇಕು. ನಾನು ಎಲ್ಲ ಶಾಲೆಗಳಲ್ಲಿ ಹೋದಲ್ಲಿ ಹೇಳುವುದು ಅದನ್ನು. ಯಾಕೆಂದರೆ ಇಂದಿನ ಕಾಲದಲ್ಲಿ ನಮ್ಮ ನಾಯಕರಲ್ಲಿ ಅಂತಹ ತ್ಯಾಗ ಅಥವಾ ಏನು ಅಂದರೆ ನಮಗೆ ಕಾಣಲಿಕ್ಕೆ ಅಂತ ಹೇಳಿದರೆ, ಸ್ವಾತಂತ್ರ್ಯ ದಿನ ಯಾವುದು ಕೇಸ್ ಆಗುವುದಿಲ್ಲ, ಯಾವುದೇ ಪೊಲೀಸರು ಏನು ಮಾಡೋದಿಲ್ಲ ಅಂತೇಳಿ ನಮಗೆ ಖುಷಿ. ನಿಮ್ಮದೇ ಪ್ರಾಯದಲ್ಲಿ ಆಗ ಏನು ಮಾಡ್ತೇವೆ ಗೊತ್ತಂದರೆ, ಒಂದು ಸೈಕಲ್ನಲ್ಲಿ 3 ಜನ ಎಲ್ಲಿ ಪೊಲೀಸರ ಎದುರಿನಲ್ಲಿ ಹೋಗುದು ನಾವು. ನಾವು ಹೋಗುವ ಪೊಲೀಸರ ಎದುರಲ್ಲಿ ಹೋಗುವ, ಕೂತ್ಕೊಳ್ಳ ಮಕ್ಕಳೆಲ್ಲ ಕೂತ್ಕೊಳ್ಳಿ ಪೊಲೀಸರ ಎದುರಲ್ಲಿ ಹೋಗುದು. ಯಾಕೆ ಯಾವತ್ತು ಕೇಸ್ ಆಗುದಿಲ್ಲ. ಅದೊಂದು ನಮಗೊಂದು ಸಂತೋಷ. ಇವನ್ ನಾನು ಕೂಡ ಮಾಡಿದ್ದೇನೆ. ಕೆಲವು ಜನ 3 ಜನ ಒಟ್ಟಿಗೆ ಹೋಗುದು ಪೊಲೀಸರ ಎದುರಲ್ಲಿ, ಅದೊಂದು ಸಂತೋಷ ಆ ಕಾಲದಲ್ಲಿ. ಹೇಗೆ ಅಂತೂ ಸ್ವಾತಂತ್ರ್ಯ ಒಂದು ಸಂತೋಷ ನಮಗೆ. ಪ್ರತಿಯೊಂದರಲ್ಲಿ ನಮಗೆ ಒಂದು ಕುಡಿದಾಡಲಿಕ್ಕೆ, ಆಡಲಿಕ್ಕೆ ಎಲ್ಲ ಭಾರಿ ಸಂತೋಷ. ಎಲ್ಲ ಆಟೋಟ ಪಾಠ ಎಲ್ಲ ಕಾರ್ಯಕ್ರಮ ರದ್ದು ಹೊತ್ತು ಅಂತಹ ಒಂದು ಹುಮ್ಮಸ್ಸಿತ್ತು. ಹಾಗಾಗಿ ನಾನು ನಿಮ್ಮ ಹತ್ರ ಹೇಳೋದು, ಈ ಸ್ವಾತಂತ್ರ್ಯ ಅಂತ ಹೇಳಿದ್ರೆ ನಿಜವಾದ ಸ್ವಾತಂತ್ರ್ಯ ಬರಬೇಕಿದ್ರೆ ನಮ್ಮಲ್ಲಿ ರಾಷ್ಟ್ರ ಪ್ರೇಮ ಬರಬೇಕು, ದೇಶ ಪ್ರೇಮ ಇದ್ದರೆ ಮಾತ್ರ ಮಕ್ಕಳೆಲ್ಲದು ಬರಬೇಕು. ನಮ್ಮ ದೇಶ ಏನು, ನಮ್ಮ ದೇಶದ ಉದ್ದೇಶ ಏನು, ಅದನ್ನು ನಾವು ಬೆಳೆಸಿಕೊಳ್ಬೇಕು. ಈ ಕಾಲದಲ್ಲಿ ನೋಡಿದರೆ ಮನುಷ್ಯ ಯಾವ ರೀತಿ ಹೋಗಿದೆ ಅಂತೇಳಿ ನಮ್ಮ ದೇಶ ಸ್ವಾತಂತ್ರ್ಯದ ನೈಜ ಸ್ಥಿತಿಗಿಂತ ಬೇರೆಯಾಗಿದೆ. ಯಾರಿಗೆ ಸ್ವಾತಂತ್ರ್ಯ, ಯಾರಿಗೆ ಆ ರೀತಿಯ ಪರಿಸ್ಥಿತಿ ಗೊತ್ತಿದೆ. ಇದನ್ನು ನಾವು ಬೆಳೆಸಬೇಕಾದ್ರೆ ನಮ್ಮ ಮಕ್ಕಳು ವಿದ್ಯಾವಂತರಾಗಿ ರಾಷ್ಟ್ರ ಪ್ರೇಮ, ರಾಷ್ಟ್ರ ಏನು, ಇದರ ಸ್ವಾತಂತ್ರ್ಯದ ಮಹತ್ವ ಏನು ಎಂಬುದನ್ನು ಅರಿತರೆ ಮಾತ್ರ ನಾವು ಮುಂದಿನ ಈ ರೀತಿ ನಾವು ಇದನ್ನು ಸ್ವಾತಂತ್ರ್ಯವನ್ನು ನ್ಯಾಯವಾಗಿ ಏನು ಇದರ ಉದ್ದೇಶ ಎಂಬುದನ್ನು ಪೂರ್ತಿಗೊಳಿಸಬಹುದು. ಹಾಗೆ ಇವತ್ತು ಒಂದು ಇದು ಮಾಡಿದರು. ಯಾಕೆಂತಲೇ ಪುಸ್ತಕದ ಸೇಕರಣೆ ನಿಜವಾಗಿ ಅದು ಒಂದು ಒಳ್ಳೆಯ ಕಾರ್ಯಕ್ರಮ. ಶ್ರೀಯುಗ KMK ಮಂಜನಾಡು ಮಾದ ಕಾರ್ಯಕ್ರಮ ನಿಜವಾಗಿ ಒಂದು ಒಳ್ಳೆಯ ಕಾರ್ಯಕ್ರಮ. ಆದರೆ ಇವತ್ತಿನ ಪರಿಸ್ಥಿತಿ ನೋಡಿದರೆ ಪ್ರತಿ ಮಗುವಿನ ಕೈಯಲ್ಲಿರೋದು ಮೊಬೈಲ್. ಈ ಮೊಬೈಲ್ ಬಂದ ನಂತರ ನೀವು ನೋಡಿ ಮಕ್ಕಳ ವಿದ್ಯಾಮಟ್ಟ ಎಷ್ಟು ಕುಸಿದಿದೆ ಎಂಬುದು ನೋಡಿ. ಯಾವ ಶಾಲೆಯಲ್ಲಿಯೂ ಎಂತೆಂಥ ಪ್ರತಿಭಾವಂತ ವಿದ್ಯಾರ್ಥಿಗಳು ಮೊಬೈಲ್ಗೆ ಬಲಿಯಾಗಿ ಇವತ್ತು ತಮ್ಮ ಪಾಠ ನೆಗ್ಲೆಕ್ಟ್ ಮಾಡ್ತಾ ಇದ್ದಾರೆ. ಇದನ್ನು ನಾವು ಗ್ರಹಿಸಬೇಕು.
ನನಗೆ ನಮ್ಮ ಗೊತ್ತಿದ್ದಾಗೆ ನಾನು ಮುಂಚೆ ಚಂದಮಾಮ ಅಂತ ಪುಸ್ತಕ ಬರ್ತಾ ಇತ್ತು. ಪ್ರತಿಯೊಂದು ವಿದ್ಯಾರ್ಥಿಗಳ ಕೈಯಲ್ಲಿ ಒಂದಲ್ಲ ಒಂದು ರೀತಿಯ ನೋವಲ್ ಪುಸ್ತಕಗಳು, ಕತೆ ಪುಸ್ತಕಗಳು ನಾವು ಓದ್ತಾ ಇದ್ದೇವೆ. ಆದರೆ ಇವತ್ತು ಎಷ್ಟು ಜನ ಓದ್ತಾರೆ? ಎಷ್ಟು ವಿದ್ಯಾರ್ಥಿಗಳ ಕತೆ ಪುಸ್ತಕಗಳನ್ನು ಓದ್ತಾರೆ? ಒಳ್ಳೊಳ್ಳೆ ಸಾಹಿತಿಗಳ ಕತೆ ಪುಸ್ತಕ, ಶಿವರಾಮ್ ಕಾರಂತರಾಗಲಿ, ಸುಬ್ಬರಾವ್ರದವ್ರಿಗೆ ಎಷ್ಟೆಷ್ಟು ದೊಡ್ಡ ದೊಡ್ಡ ಸಾಹಿತ್ಯಗಳ ಪುಸ್ತಕ ಇವತ್ತು ಎಷ್ಟು ಜನ ಓದುತ್ತಾರೆ? ಯಾರು ಓದುವುದಿಲ್ಲ. ಇದನ್ನು ಬೆಳೆಸಲಿಕ್ಕೆ ಬೇಕಾಗಿದೆ KMK ಮಂಜನಾಡಿ ಮಾಡಿದ ಪ್ರಯತ್ನ. ಅದನ್ನು ನೀವು ಸದುಪಯೋಗಗೊಳಿಸ್ಕೊಳ್ಬೇಕು. ಬರೀ ಶೇಖರಣೆ ಮಾಡಿದ ನೀವು ಮಕ್ಕಳಾದ ವಿದ್ಯಾರ್ಥಿಗಳು ಪ್ರತಿ ಪುಸ್ತಕವನ್ನು ತೆಗೆದುಕೊಂಡು ನಿಮ್ಮ ಫ್ರೀ ಇದ್ದ ಟೈಮ್ನಲ್ಲಿ ಅದನ್ನು ಓದಿ. ಮೊಬೈಲ್ ನೋಡಬೇಡಿ. ಮೊಬೈಲ್ ನಿಮ್ಮನ್ನು ನಾಶ ಮಾಡ್ತದೆ, ನಿಮ್ಮ ಫ್ಯೂಚರ್ ಕ್ಯಾರಿಯರ್ ಹಾಳು ಮಾಡ್ತದೆ ಮೊಬೈಲ್ ಆಟ, ಗೇಮ್. ಇದನ್ನು ನಾನು ನಿಮಗೆ ಪ್ರತ್ಯೇಕವಾಗಿ ವಿದ್ಯಾರ್ಥಿಗಳನ್ನ ರಿಕ್ವೆಸ್ಟ್ ಮಾಡೋದು. ಇವತ್ತು ನಿಮಗೆ ಗೊತ್ತಾಗೋದಿಲ್ಲ, ನೀವು ದೊಡ್ಡದಾದ ನಂತರ ನಿಮ್ಮ ಈ ಮೊಬೈಲನ್ನು ನೀವು ಅದನ್ನು ಹದ್ದಬಸ್ತಿನಲ್ಲಿ ಹಿಡಿದಿದ್ರೆ ಮುಂದೆ ನಿಮ್ಮ ವಿದ್ಯಾಭ್ಯಾಸ ನಿಮಗೆ ಪೂರ್ತಿಯಾಗುವುದಿಲ್ಲ. ಅದಕ್ಕಾಗಿ ಇವರು ಮಾಡಿದಂಥ ಒಂದು ಪ್ರಯತ್ನ ಅದು ಸಾಕಾರಗೊಳಿಸಿ ಆ ಪುಸ್ತಕಗಳನ್ನು ತೆಗೆದು ಓಡಿ. ಚಿಕ್ಕ ಚಿಕ್ಕ ಕಥೆಗಳು, ಒಳ್ಳೆ ಒಳ್ಳೆಯ ಕಥೆಗಳು ಇರ್ತದೆ, ಅದನ್ನು ತೆಗೆದು ನೀವು ಓದಿ. ಖಂಡಿತವಾಗಿ ನೀವು ನಿಮ್ಮ ಜ್ಞಾನ ಭಂಡಾರವನ್ನು ನಿಮಗೆ ಅಧಿಕಗೊಳಿಸಬಹುದು. ನಿಮ್ಮ ಜ್ಞಾನ ಭಂಡಾರ ಬೆಳೆಯಬಹುದು. ಅದಕ್ಕೆ ನೀವು ಮಹತ್ವ ಕೊಡಿ. ಪ್ರತ್ಯೇಕವಾಗಿ ನಾನು ನಮ್ಮ ಇಲ್ಲಿ ಶಿಕ್ಷಕರ ಹತ್ರ ಹೇಳಿದು, ಅವರ ಪೇರೆಂಟ್ಸನ್ನು ಕರೆದು ಈ ರೀತಿಯ ಒಂದು ಅವರಿಗೆ ಹಿತವಚನೆ ಕೊಟ್ಟು ಮಕ್ಕಳನ್ನು ಒಳ್ಳೆಯ ದಾರಿಯಲ್ಲಿ ಬರುವಂಥ ಈ ಮೊಬೈಲ್ ಸದ್ಯಸ್ಥಿತ ಪಾರು ಮಾಡುವಂಥ ಪ್ರಯತ್ನ ಪ್ರತಿ ಶಿಕ್ಷಕರು ಮಾಡುವಂತಾಗಲಿ. ಪುಣ್ಯವಂತರು. ಯಾಕಂತೇಳಿದರೆ ಇವತ್ತಿನ ದಿನ ಎಲ್ಲರಿಗೂ ಇಂಗ್ಲಿಷ್ ಮಾಧ್ಯಮದಲ್ಲಿ ಓದಬೇಕಂತ ಆಸೆ, ತಂದೆ ತಾಯಿಗಳಿಗೆ ಎಲ್ಲರಿಗೆ ಆಸೆ ಇಂಗ್ಲಿಷ್ ಮಾಧ್ಯಮದಲ್ಲಿ ಓದಬೇಕಂತ. ಆದರೆ ಈ ಶಾಲೆಯಲ್ಲಿ ಇಷ್ಟೊಂದು ಸಂಖ್ಯೆಯಲ್ಲಿ ಕನ್ನಡ ಮಾಧ್ಯಮದಲ್ಲಿ ಮಕ್ಕಳು ನೀವು ಇಲ್ಲಿದ್ದೀರಾ. ಇದು ಸಾಧ್ಯವಾಗಬೇಕಾದ್ರೆ ಬಹುಶಃ ನಮ್ಮ KMK ಮಂಜನಾಡಿ ಸರ್ ಮತ್ತು ನಮ್ಮ ಇಲ್ಲಿಯ ಟ್ರಸ್ಟ್ನ ಎಲ್ಲ ಪದಾಧಿಕಾರಿಗಳು ಹಾಗೂ ವಿವಿಧ ಸಂಘ ಸಂಸ್ಥೆಗಳ ದಾನಿಗಳಿಂದ ಬಹುಶಃ ಇವತ್ತು ಕಂಗೊಳಿಸ್ತಿದ್ದೀರಿ. ನೀವು ಹೇಳಿದ್ರವರು 4 ಲಕ್ಷ ರೂಪಾಯಿ ಮೊತ್ತದ ಯೂನಿಫಾರ್ಮ್ಗಳನ್ನು ನಿಮಗೆ ನೀಡಿ ನಿಮ್ಮ ಮುಖದಲ್ಲಿ ನಿಮ್ಮ ಒಂದು ವಿದ್ಯಾಭ್ಯಾಸಕ್ಕೆ ಬೇಕಾದಂಥ ಎಲ್ಲ ಸವಲತ್ತುಗಳನ್ನು ಅದು ನೀಡಲಿಕ್ಕೆ ಸಾಧ್ಯವಾಗಿದ್ದಾದರೆ ಬಹುಶಃ KMK ಮಂಜನಾಡಿ ಅವರಿಗೆ ನಾವು ನಮ್ಮ ಇಲಾಖೆ ವತಿಯಿಂದಲೇ ಅವರಿಗೆ ತುಂಬ ಹೃದಯದ ಅಭಿನಂದನೆಯನ್ನು ನಾವು ಸಲ್ಲಿಸ್ತಾ ಇದ್ದೇವೆ. ಯಾಕಂತೇಳಿದರೆ ಕೆಲವರು ಇರ್ತಾರೆ, ಸರ್ ನಾಳೆ ನಮ್ಮಲ್ಲಿ ಸಮಾರಂಭ ಇದೆ ಬನ್ನಿ ಅಂತ ಬಾಯಿ ಮಾತಿಗೆ ಕರೀತಾರೆ. ಆದರೆ ಅವರ ಆಗಲ್ಲ. ನಿಮ್ಮ ಭಾಗವಹಿಸುವಿಕೆಯಿಂದ ನಾವು ಸಂತೋಷ ಪಡ್ತಿದ್ದೇವೆ. ನಮ್ಮ ವಿದ್ಯಾರ್ಥಿಗಳು, ನಮ್ಮ ಪೋಷಕರು, ನಮ್ಮ ಆಡಳಿತ ಮಂಡಳಿಯವರಿಗೆ ನಿಮ್ಮ ಭಾಗವಹಿಸುವಿಕೆ ಅತಿ ಮುಖ್ಯ ಅಂತ ಹೇಳಿ ನಮ್ಮನ್ನು ಮನವರಿಕೆ ಮಾಡಿ ಪ್ರತಿಯೊಂದು ಸಭೆ ಸಮಾರಂಭಕ್ಕೆ ನಮ್ಮನ್ನು ಆಹ್ವಾನಿಸಿ ನಾವು ಇಲ್ಲಿ ಬರುವಾಗೆ ಮಾಡುವುದಾದರೆ ಅದು ಅವರ ಒಂದು ಶ್ರೇಷ್ಠ ನಾಯಕತ್ವ ಅಂತ ಹೇಳ್ತಾ ಇವತ್ತಿನ ದಿನ ನಾವು ನೋಡ್ತಾ ಇದ್ದೇವೆ ಎಷ್ಟೊಂದು ಬೇರೆ ಬೇರೆ ಕ್ಷೇತ್ರದಲ್ಲಿ ಸಾಧನೆ ಮಾಡಿದ ವಿದ್ಯಾರ್ಥಿಗಳಿಗೆ ಕ್ರೀಡೆ ಇರ್ಬೋದು, SSLC ಪರೀಕ್ಷೆಯಲ್ಲಿ ಅತಿ ಹೆಚ್ಚು ಅಂಕ ಗಳಿಸಿದವರನ್ನು ಸನ್ಮಾನಿಸಿದ್ದೀರಾ. ಬಹುಶಃ ಈ ಸಂಖ್ಯೆ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಾಗಲಿ. ನಿಮ್ಮಲ್ಲಿ ಇನ್ನೂ ಕೂಡ ಇಂಥ ಒಂದು ಪ್ರೋತ್ಸಾಹ ಮತ್ತು ವಿವಿಧ ಇಲ್ಲಿಯ ಮಹನೀಯರ ಮಾರ್ಗದರ್ಶನ ನಿಮ್ಮನ್ನು ಇನ್ನೂ ಕೂಡ ಬೆಳೆಸುವಂತಾಗಲಿ ಎಂದು ನಾನು ಶುಭವನ್ನು ಹಾರೈಸ್ತಾ ಇದ್ದೇನೆ. ಅದೇ ರೀತಿ ಈ ಶಾಲೆಯಲ್ಲಿ ಭಾಗವಹಿಸುವ ಪ್ರತಿಯೊಂದು ಕಾರ್ಯಕ್ರಮದಲ್ಲಿ ನಾವು ನೋಡ್ತಿದ್ದೇವೆ, ಅಚ್ಚುಕಟ್ಟಾಗಿ ಪ್ರತಿಯೊಂದನ್ನು ನೆರವೇರಿಸಿ ನಮಗೆ ಸಂತೋಷವನ್ನು ಉಂಟು ಮಾಡುವಂತೆ ಮಾಡಿದೆ. 71 ವರ್ಷ ಕಳೆದರೂ ನಮ್ಮ ಸ್ವಾತಂತ್ರ್ಯ ಯಾವ ರೀತಿಯಲ್ಲಿದೆ, ಪ್ರತಿಯೊಂದು ಸ್ವಾತಂತ್ರ್ಯ ಉತ್ಸವದಲ್ಲಿ ನಾವು ಸ್ವಾತಂತ್ರ್ಯ ಹೋರಾಟಗಾರರನ್ನ, ಹುತಾತ್ಮರನ್ನ ನೆನೆಸಿಕೊಂಡು ಅವರನ್ನು ಸ್ಮರಿಸಿಕೊಂಡು ಅವರಿಗೆ ಶ್ರದ್ಧಾಂಜಲಿ ಅರ್ಪಿಸುವಂತಹ ಕಾರ್ಯಕ್ರಮವಾಗಿದೆ ಹೊರತು ನಮ್ಮ ಭಾರತ ನಿಜವಾಗಿಯೂ ಸ್ವಾತಂತ್ರ್ಯವಾಗಿಲ್ಲ ಅನ್ನುವಂಥದ್ದು ಆಗಿದೆ. ಪ್ರೀತಿಯ ವಿದ್ಯಾರ್ಥಿಗಳೇ, ದಯವಿಟ್ಟು ಒಂದ್ಸಾರಿ ಚಪ್ಪಾಳೆ ತಟ್ಟಿ. ಸಾಕು. ವಿದ್ಯಾರ್ಥಿಗಳಲ್ಲಿ ನಾವೊಂದು ವಿಷಯ ಕೇಳಲು ಬಯಸುತ್ತೇನೆ. ಡಿಸಿಪ್ಲೈನ್, ಶಿಸ್ತು ಅಂದರೆ ಶಿಸ್ತು ಅಂದರೆ ಏನು? ಡಿಸಿಪ್ಲೈನ್ ಅಲ್ಲಿ ಎಷ್ಟು ಶಬ್ದ ಇದೆ? ಇಂಗ್ಲಿಶಿನ ಡಿಸಿಪ್ಲೈನ್ ಅಲ್ಲಿ ಎಷ್ಟು ಪದಗಳಿದೆ? ಯಾರಿಗೊತ್ತು? DISCIPLINE ಡಿಸಿಪ್ಲೈನ್ 10 ಶಬ್ದಗಳಿದೆ. ಈ 10 ಶಬ್ದಗಳು ಶಿಸ್ತು ಅನ್ನು ಸೂಚಿಸುತ್ತೆ. ಶಿಸ್ತು ಯಾವ ರೀತಿ ಅಂದರೆ ನಾವು ಕೇವಲ ಸುಮ್ಮನೆ ಕೂತುಕೊಳ್ಳುವುದರಲ್ಲಿ ಶಿಸ್ತು ಅಲ್ಲ.
ನಮ್ಮ ಪ್ರತಿಯೊಂದು ಕಾರ್ಯ ಚಟುವಟಿಕೆಗಳಲ್ಲೂ ಪ್ರತಿಯೊಂದು ಸಂದರ್ಭದಲ್ಲೂ ನಮ್ಮ ಮಾತಿನಲ್ಲೂ ಶಿಸ್ತು ಇರಬೇಕು, ನಮ್ಮ ಕಾರ್ಯ ತತ್ಪರ ಆಗುವಂತಹ ಕೆಲಸಗಳಲ್ಲೂ ನಾವು ಶಿಸ್ತುವಾಗಿರಬೇಕು, ನಾವು ಕೂರುವುದಲ್ಲಿಯೂ ಶಿಸ್ತು ಇರಬೇಕು, ನಾವು ನಿಲ್ಲುವುದರಲ್ಲಿಯೂ ಶಿಸ್ತು ಇರಬೇಕು, ನಾವು ಮಲಗುವುದರಲ್ಲಿಯೂ ಶಿಸ್ತು ಇರಬೇಕು, ನಾವು ಊಟ ಮಾಡುವುದರಲ್ಲೂ ಶಿಸ್ತು ಇರಬೇಕು. ಪ್ರತಿಯೊಂದು ನಮ್ಮ ಜೀವನದ ಕಾರ್ಯಗಳಲ್ಲೂ ನಾವು ಶಿಸ್ತನ್ನು ರೂಪಿಸಿಕೊಳ್ಬೇಕು. ಯಾಕೆಂದ್ರೆ ಈ ಡಿಸಿಪ್ಲಿನ್ ಅನ್ನುವಂತಹ ಈ 10 ಶಬ್ದಗಳಲ್ಲಿ 10ಕ್ಕೆ 10 100ಕ್ಕೆ 100 ಅನ್ನುವಂತಹ ಒಂದು ಸಮಾನವಾದ ಅಂಕಗಳು ಬಂದರೆ ಮಾತ್ರ ಆ ಶಿಸ್ತು, ಆ ಡಿಸಿಪ್ಲಿನ್ ಪೂರ್ಣವಾಗಲಿಕ್ಕೆ ಸಾಧ್ಯ ಅಂತ ಹೇಳುತ್ತಾ ಈ ಸಂದರ್ಭದಲ್ಲಿ ಪ್ರತಿಯೊಬ್ಬರಿಗೂ ಭಾರತ ದೇಶದ 72ನೇ ಸ್ವಾತಂತ್ರ್ಯೋತ್ಸವದ ಶುಭಾಶಯಗಳನ್ನು ನಮಗೆಲ್ಲರಿಗೂ ಕೋರುತ್ತಾ, ನಮ್ಮ ಭಾರತ ದೇಶದ ಗಡಿಯಾಚೆ ಹಗಲಿರು ಎನ್ನದೆ ನಮ್ಮ ದೇಶ ಸೇವೆಯನ್ನು ಮಾಡುತ್ತಿರುವ ಸೈನಿಕರನ್ನು ಸ್ಮರಿಸಿ ಅವರಿಗೆ ಅಭಿನಂದನೆ ಸಲ್ಲಿಸಿ ಈ ಸ್ವಾತಂತ್ರ್ಯೋತ್ಸವದ ಶುಭಾಶಯಗಳು ತಮಗೆ ಕೋರುತ್ತಿದ್ದೇನೆ. ವಾಹೃದ ಹವಾನ್ ಅಲ್ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್. ಜೈ ಹಿಂದ್.